ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು. ತಂಡದ ನಿರ್ದೇಶಕರು ಶ್ರೀ ರಾಕೇಶ್ ರೈ ಅಡ್ಕ, ತಂಡದ ಮುಖ್ಯಸ್ಥರು ವಿಂಧ್ಯಾ ಆಚಾರ್ಯ. ಪ್ರಸ್ತುತಪಡಿಸುವ ಪ್ರಸಂಗದ ಹೆಸರು ಕಾರ್ತಿಕೇಯ ಕಲ್ಯಾಣ. ಕವಿ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಭರತರಾಜ್ ಶೆಟ್ಟಿ ಸಿದ್ದಕಟ್ಟೆ, ಮದ್ದಳೆಯಲ್ಲಿ ಶ್ರೀ ರೋಹಿತ್ ಉಚ್ಚಿಲ, ಚೆಂಡೆಯಲ್ಲಿ ಶ್ರೀ ಕೌಶಿಕ್ ರಾವ್ ಪುತ್ತಿಗೆ, ಚಕ್ರತಾಳದಲ್ಲಿ ಶ್ರೀ ಅಭಿಜಿತ್ ಬಂಟ್ವಾಳ. ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು ಈ ತಂಡದ ಪ್ರದರ್ಶನ ಪ್ರಸಂಗ ಕಾರ್ತಿಕೇಯ ಕಲ್ಯಾಣ. ಸಮಯ ಈಗ ಆರಂಭ. ಶ್ರೀ ಗುರುಗಣಾಧಿಪತಯೇ ನಮಃ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಶಂಭೋ ಶಿವ ಶಂಭೋ ಸ್ವಯಂಭೋ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಶಂಭೋ ಶಿವ ಶಂಭೋ ಸ್ವಯಂಭೋ. ಓ ಶಂಭೋ ಶಿವ ಶಂಭೋ ಸ್ವಯಂಭೋ. ಶರಗೀಳಿಯ ನಾಡಿದ ಮುದದಿ ಶಿವ ಶರವಣದಿ ವಿಲಸಿತ ಲೀಲಾ ವೈಭವದಿ. ಫಲವಿಧದಲ್ಲಿ ಜಲದೊಳಗಿ ಜೊತಲುಮೆ ಬಳಲುತಿ ನೀರುಳು ಮುಳುಗೇಳುತ್ತ. ಬಳಲುತಿ ನೀರುಳು ಮುಳುಗೇಳುತ್ತ. ಶರಗೇಳಿಯ ನಾಡಿದ ಮುದದಿ ಶಿವ ಶರವಣದಿ ವಿಲಸಿತ ಲೀಲಾ ವೈಭವದಿ. ಅಂಬಿಕೆ ಜಂಬುದೇಜ ಮುಗಲ ಅಂಬಿಕೆಗಳು ತಾಪದಲ್ಲಿ ಕುಂಬುದ ಬಿಡುಗುದ ಕಪ್ಪಲಿ ಕರೆಯುತ್ತ ತೆಂಬಕರೆ ತವ ಬಿಸುಡುತ್ತಲಿ. ಅಪರ್ಣ, ನೋಡಿದೆಯ ಜಗತ್ತಿನ ಮಾತಾಪಿತರಾದ ನಾವು ಸತ್ಸಂತಾನವನ್ನು ಪಡೆಯಬೇಕೆಂದು ಶರವಣ ಕ್ಷೇತ್ರದಲ್ಲಿ ಜಲಕೇಳಿಯಾಡಿ ಸೇರಿದಾಗ ನನ್ನ ತೇಜಸ್ಸನ್ನು ಧರಿಸಲು ನಿನಗೆ ಅಸಾಧ್ಯವಾದಾಗ ಅದನ್ನು ಹೊರಚೆಲ್ಲಿದೆ. ಆ ಸಂದರ್ಭ ನನ್ನ ನೊಸಲಿನಲ್ಲಿದ್ದ ಅಗ್ನಿ. ಅದನ್ನು ಹಿಡಿಯಲು ಆ ಅಗ್ನಿಗೂ ಅದರ ಉರಿಯನ್ನು ತಡೆಯದಾಯಿತು. ಅವನು ಹೊರಚೆಲ್ಲಿದಾಗ ನನ್ನ ಶಿಗೆಯಲ್ಲಿದ್ದ ಗಂಗೆ ತೇಜಸ್ಸನ್ನು ಸಂರಕ್ಷಿಸಲು ಪ್ರಯತ್ನ ಪಟ್ಟಾಗ ಗಂಗೆಗೂ ಆ ತೇಜಸ್ಸಿನ ಉರಿಯನ್ನು ತಡೆಯುವುದಕ್ಕೆ ಅಸಾಧ್ಯವಾಯಿತು. ಆ ಕಾಲಕ್ಕೆ ಅವಳು ಅದನ್ನು ಶರವಣದಲ್ಲಿ ಬಿಟ್ಟಾಗ ನನ್ನ ಮುಡಿಯಲ್ಲಿದ್ದ ಶೀತಾಂಶು ಚಂದ್ರ ತೇಜಸ್ಸು ವ್ಯರ್ಥವಾಗಬಾರದೆಂದು ಅದರ ಮೇಲೆ ಅಮೃತ ಬಿಂದುಗಳನ್ನು ಸುರಿದಾಗ ಅದು ಮಗುವಿನ ರೂಪವನ್ನು ಪಡೆಯಿತು. ಶಾಪಗ್ರಸ್ತರಾದ ಋಷಿಪತ್ನಿಯರು ಮೊಲೆ ಹಾಲನ್ನು ಕುಡಿಸಿದಾಗ ನಮ್ಮ ಮಗ 6 ಮೊಗದವನಾದ. ಆ ಬಳಿಕ ಆ ಮಗುವನ್ನು ತಂದು ನಮಗೊಪ್ಪಿಸಿದರು. ಋಷಿ ಪತ್ನಿಯರಿಗೆ ಕೃತಿಕಾ ನಕ್ಷತ್ರದ ಅಭಿಮಾನಿ ದೇವತೆಗಳಾಗಿ ಎನ್ನುವ ಹಾಗೆ ಹರಸಿ ಕಳುಹಿಸಿದೆ. ನಮ್ಮ ಮಗನಿಗೆ ಕಾರ್ತಿಕೇಯ ಎನ್ನುವ ಹಾಗೆ ನಾಮಕರಣವನ್ನೂ ಮಾಡಿದ್ದೇವೆ. ಇಂದು 6 ಕಳೆದು ಮತ್ತೊಂದನೆಯ ದಿವಸ. ಸಂತೋಷದಲ್ಲಿರುವ ಕಾಲ ಅದಾರು ಬರುತ್ತಿರುವುದು. ಪಾಲಿಸು ಪರಮೇಶ್ವರ ಸದಾಶಿವನೇ ಪರಿಪಾಲಿಸು ಪರಮೇಶ್ವರ. ಪಾಲಿಸಲಿ ಮನು ಗರುಡದ್ಯು ಪಡಿಮಾಲ ಗಿರಿಜಾಲೋಲ ಶಂಕರ. ಶಂಭೋ ಶಂಕರ ಗಿರಿಜಾರಮಣ ಪಾಲಿಸು ತಂದೆ ಪಾಲಿಸು. ಸುರನಾಥ, ನಿನ್ನ ಆಗಮನ ಸಂತಸವನ್ನು ತಂದಿದೆ. ಆದರೆ ನಿನ್ನ ಮೊಗಬಾಡಿ ಹೋಗಿದೆ. ಏನಾಯ್ತಯ್ಯ?
ಪ್ರಭು ಶೋಣಿತಾಪುರದ ಅಧೀಶ ತಾರಕನೆನ್ನುವ ರಕ್ಕಸ ಅಜನ ವರಬಲದಿಂದ ಪ್ರಮಥನಾಗಿ ಲೋಕ ಕಂಟಕನೆನಿಸಿದ್ದಾನೆ. ನಿನ್ನ ಕುಮಾರನ ಮಾತ್ರ ಮರಣ, ಇದು ವಿಧಿಯವರ. ಆದ್ದರಿಂದ ನಿನ್ನ ಕುಮಾರನನ್ನ ಕಳುಹಿಸಿ ತಾರಕನ ಮರಣದಿಂದ ಲೋಕಕ್ಷೇಮವಾಗುವಂತೆ ಸಹಕರಿಸಬೇಕು ದೇವ. ಉಗ್ರಗಾಮಿಗಳಂಗಿರುವ ದೈತ್ಯರು ನರಜುಗಳ ಸಮ ದುಷ್ಟ ತಾರಕನನ್ನು ಭಗ್ನಗೊಳಿಸಿ ಲೋಕಕ್ಕೆ ಕಲ್ಯಾಣವನ್ನು ನಾನು ಉಂಟು ಮಾಡುವೆನು. ಶುಭವಸ್ತು ಮಗನೇ. ಅಮ್ಮ ಆಶೀರ್ವಾದಿಸು. ಕುಮಾರ, ತಾರಕ ದೈತ್ಯನನ್ನು ಸಂಹರಿಸಿ ಲೋಕದಲ್ಲಿ ಶಾಂತಿ ನೆಲೆಯಾಗುವಂತೆ ಮಾಡು. ದೇವೇಂದ್ರ, ನಮ್ಮ ಕುಮಾರನ ಜೊತೆಗೂಡಿ ಹೋಗಿ ತಾರಕನ ಉಪಟಳದಿಂದ ಮುಕ್ತಿಯನ್ನು ಪಡೆ. ಶುಭವಾಗಲಿ. ಮುಖದಲ್ಲಿ ಇನ್ನು ಹಾಲಿನ ಗಂಧಮಾಸೆಲ್ಲೋ ಲೋಕ ಲೋಕವಲ್ಲೇ ಜಯಿಸಿದ ಈ ವೀರ ತಾರಕಾಸುರನ ಎದುರು ಸಮರಕ್ಕೆ ಅಣಿಯಾದೆಯ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ ಕೇಳು. ಬೆಂಕಿಯ ಮುಂದೆ ಪತಂಗದಾಟ ಸಾಗದು. ನಿನ್ನ ಬದಗಾಗಿ ಶಿವಕುಮಾರನಾದ ನಾನೇ ಬಂದಿರುವೆ. ಯಾವ ವಿಧಿಯ ಬಲಬಲದಿಂದ ಕೊಪ್ಪಿದೆಯೋ ಅದೇ ವಿಧಿಯ ನಿರ್ಣಯದಂತೆ ನಿನ್ನ ಪತನಕ್ಕಾಗಿ ಬಂದಿರುವೆ. ಎನ್ನೊಡನೆ ಹೋರಾಟಕ್ಕೆ ಲೋಕ ಕ್ಷೇಮವಾಯಿತು. ಇನ್ನು ಮುಂದಕ್ಕೆ ನೀನೇ ದೇವಸೇನೆಗೆ ಅಧಿಪ. ಬಂದರು ಚೆಲುವಿನ ಗಂಗೆಯರು ಈಗನೆ ತಂದೆಯ ಧರಣಿಗೆ ಮಣಿಯುತ್ತಲೀ
ತಂದೆಯ ಚರಣಕ್ಕೆ ಮಣಿಯುತ್ತಲೀ ನಿಂದರು ಸೊಬಗಿನ ಸೋನೆಯರೊಲವಿನ ಮಂದಹಾಸವನ್ನು ಬೀರುತ್ತಲೀ ಬಂದರು ಚೆಲುವಿನ ಕನ್ಯೆಯರು ಎನ್ನಿ ತಂದೆಯ ಚರಣಕ್ಕೆ ಮಣಿಯುತ್ತಲೀ ನಿಂದರು ಸೊಬಗಿನ ಸೋನೆಯರೊಲವಿನ ಮಂದಹಾಸವನ್ನು ಬೀರುತ್ತಲೀ ಬ್ರಹ್ಮಮಾನಸ ಪುತ್ರನಾದಂತಹ ದಕ್ಷಪುರಿಯಾಧಿಪ ದಕ್ಷ ಪ್ರಜಾಪತಿಯ ಮಕ್ಕದ ಮೂಲಕವಾಗಿ ಸಂಗರಿಸಿದವರ ನಾವು ಸರಿ ದೇವಸೇನೆ ದೈತ್ಯಸೇನೆ ಎಂಬುದಾಗಿ ನಮ್ಮ ಶುಭನಾಮ ಧ್ಯೇಯ ಸತ್ಯ ಮನಕ್ಕೆ ಮುದವನ್ನು ಕಾಣುವುದಕ್ಕೆ ಬೇಕಾಗಿ ವನವಿಹಾರ ಕೈಯಬೇಕೆಂಬುದಾಗಿ ತಂದೆಯಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದವರಿದ್ದೇವೆ. ವನದ ಸೊಬಗನ್ನು ವೀಕ್ಷಿಸುತ್ತ ಸರಸಿಯೋಳ್ ಜಳಕೇಳಿಯನ್ನಾಡಿ ಮುದದಿ ಸುಮವನ್ನರಿಸುತ್ತ ಮುಂದೆ ಸಾಗೋಣ. ಹಂಬಲ ನನ್ನದು. ಕಾಲದ ನಿರೀಕ್ಷೆಯಲ್ಲಿ ಕಾನನದಲ್ಲಿ ತಿರುಗಾಡ್ತಾ ಇದ್ದೇನೆ. ಪರಿಣಾಮವಾಗಿ ಹಸಿವು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಮೃಗ ಬೇಟೆ ಆಡಬೇಕು. ಮುಂದೆ ಚಾರು ಚಂದನ ಗಂಡಿಯರೇ, ನೀವು ಯಾರು? ಬೇಡಿ ಸ್ವಾಮಿಯ ಬಿಡಿಯುವುದು ಸುರಿದಯ ತಾಳಿ ಹೇಳಿ ಚಾರು ಚಂದನ ಗಂಧಿಯರೇ, ನೋಡುಗರ ನೋಟವನ್ನು ತನ್ನ ಕಡೆ ಆಕರ್ಷಿಸಬಲ್ಲಂತಹ ನಿಮ್ಮ ಮುಖಾರವಿಂದವನ್ನು ಕಂಡು ಸೋತೆ, ಮನಸೋತೆ. ಉಡುಗೆನರ ಮಧ್ಯದಲ್ಲಿ ಉಡುಪ ಶೋಭಿಸುವಂತೆ ಕಾಣುತ್ತಿರುವ ನೀವು ಯಾರು? ಊರು ಯಾವುದು? ವೀರ ದೈತ್ಯಾಗ್ರಣಿ ಕೇಶಿನ ಮಕ್ಕಳೇ ನಾನು. ಕಡುವಿಲ್ಲನ ಸರಳು ರುಬೆಯನ್ನು ಸಹಿಸಲಾರದಾಗಿದ್ದೇನೆ. ಸಡಗರದಲ್ಲಿ ಮಾರನಾಟದಿ ಸೇರಿ ಸುಖಿಸುವಿರ ಬೇಕೆನು ತಲಿ ಬಯಸಿ ಹಾಗೆ ಬಾಳದೆ ಮುಂದೆ ನರಗ ಕಿಳಿವೆ ತಲೆ ಹೋಗದೆ ನಡೆಸುಕದಿ ನಡೆ ನಡೆ ನಡೆ. ಹೆಣ್ಣು ಮಕ್ಕಳೆಂದರೆ ಭೋಗದ ವ್ಯಕ್ತಿ ಎಂಬುದಾಗಿ ಭ್ರಮಿಸಿಕೊಂಡೇನು? ಮತ್ತೆ ದಕ್ಷ ಪ್ರಜಾಪತಿಗಳ ಮಕ್ಕಳು ನಾವು. ದೇವಸೇನೆ ದೈತ್ಯಸೇನೆಯರಿದ್ದೇವೆ. ನಮ್ಮನ್ನು ಬಯಸುವುದಕ್ಕೆ ಮುಂದಾದ್ರೆ ನರಕ ದರ್ಶನ ಬಾರಿದೆ ನಡೆಯಲಿಲ್ಲ. ಹಾಗಾದ್ರೆ ಪಡೆಯೋದು ಬಿಡಲಾರೆ. ನಿಮಗೆ ಪೀಡನೆ ಕೊಟ್ಟ
ದೈತ್ಯನನ್ನ ಓಡಿಸಿದ್ದೇನೆ. ನಿಮ್ಮನ್ನು ನಿಮ್ಮ ಯಾನದ ದಕ್ಷಿಣಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಹೀಗೆ ಬನ್ನಿ. ನಿಮ್ಮನ್ನ ಕರೆದುಕೊಂಡು ಹೋಗಿ ನಿಮ್ಮ ಯಾನಾದ ದಕ್ಷಿಣಲ್ಲಿಗೆ ಒಪ್ಪಿಸಿದ್ದಾಗ ನಿಮ್ಮನ್ನು ನನ್ನ ಸಾಕು ಮಕ್ಕಳಾಗಿ ಸ್ವೀಕರಿಸುವಂತೆ ಹೇಳಿದ. ಇನ್ನು ಮುಂದಕ್ಕೆ ನೀವು ನನ್ನ ಸಾಕು ಮಕ್ಕಳಾಗಿ ದೇವಲೋಕದಲ್ಲಿರಿ. ಹಾಗೇ ಆಗಲಿ. ಸಂಗೀತ ನರ್ತನವಾಗು ಬೇರನ ಸಕಲಲಿ ಹರೋಷದಿಂದ ಸಂಗೀತ ಕೀರ್ತನವಾಗು ಬೇರನ ಸಕಲಲಿ ಹೇಗೆ ಮಗನನಿತ್ತಲಾದುರ ಲೋಕದಲ್ಲಿ ವಿದ್ಯಾರ್ಥಿನಿಯ ಕಾರ್ತಿಕೇಯನಾದ ನಾನು ಅರ್ಥಶಾಸ್ತ್ರವನ್ನು ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕಲಿಯಬೇಕೆನ್ನುವ ಹವನಿಕೆಯಿಂದ ನಾಕಲೋಕವನ್ನು ಸೇರಿದೆ. ಈಗ ಸುರಲೋಕದಲ್ಲಿ ಸಂಭ್ರಮದ ವಸಂತೋತ್ಸವ ಪಾಲ್ಗೊಳ್ಳಬೇಕಾಗಿದೆ. ತೆರಳುತ್ತೇನೆ. पुष्पनासी ನಿಲುವೆ ನರಿಜನ ಎಲೆ ಶಶಿಭಾಸೆ ಶಶಿಭಾಸೆ ಸುಲಲಿತಾಗಿಯೇ ನಿಮ್ಮ ನಿಲಯವೆಲ್ಲಿಗುವುದು ತಿಳಿಸಾರದು ದಯನೆಂದೊಲಿದು ಬೀಳುವುದು ಒಲಿದು ಬೀಳುವುದು ಕಲಕಂಸಲದಯಾನಿ ನಿಲ ಪುಷ್ಪನಾಸಿ ನಿಲುವೀನರಿ ಜನ ಎಲೆ ಶಶಿಭಾಸೆ ನಿಲುವೆ ನಾರಿ ರತ್ನಗಳೇ, ಸ್ವರ್ಗಲೋಕದಲ್ಲಿ ವಸಂತೋತ್ಸವ ನಾನು ಸಂಭ್ರಮಿಸುವುದಕ್ಕೆ ಬಂದವ. ಆ ಸಂದರ್ಭದಲ್ಲಿ ರಂಭಾದಿ ನಾರಿಯರ ಜೊತೆ ನರ್ತಿಸುತ್ತಿರುವ ನಿಮ್ಮನ್ನು ಕಂಡೆ. ಸರಿ. ಹಂಸಗಮನಿಯರು, ತಿಲಪುಷ್ಪನಾಸಿನಿಯರು, ಚಂದಿರ ವದನೆಯರು. ನಿಮ್ಮ ರೂಪವೆನ್ನುವುದು ನನ್ನ ಮನಸ್ಸನ್ನು ಆಕರ್ಷಿಸಿತು. ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನು? ಯಾರು ನಿಮ್ಮ ಅಪ್ಪನಾರು? ಊರಾವುದು ಹೇಳುವಿರಾ? ಪರಿಚಯ
ದೇವಸೇನಾಪತಿ ದೇವಸೇನಾಪತಿ ಬೀಳುವೆ ಮಣಿದು ದೇವೇಂದ್ರ ಸುತೆಯರ ವಿತನೆ ಮಗುಲಿದು ದೇವೇಂದ್ರ ಸುತೆಯರ ಪಿತನೆ ಮಗುಲಿದು ದೇವಸೇನೆ ದೈತ್ಯ ಸೇನೆ ದೇವಸೇನಾ ದೈತ್ಯ ಸೇನೆಯರೆನುತಾ ಓ ಬಿಗರಿವನು ಪೋಪಿ ವೋ ತ್ವರಿತ ಓ ಬಿಗರಿವನು ಪೋಪಿ ತ್ವರಿತ ದೇವಸೇನಾಪತಿ ಬೀಳುವೆ ಮಣಿದು ದೇವೇಂದ್ರ ಸುತೆಯರ ಪಿತನೆ ಮಗುಲಿದು ಯಜ್ಞದ ಮೂಲಕವಾಗಿ ಹುಟ್ಟಿಕೊಂಡವರು ನಾವು ದೇವಸೇನೆ ದೈತ್ಯಸೇನೆ ಎಂಬುದಾಗಿ ನಮ್ಮ ನಾಮಧೇಯ. ಈಗ ದೇವಲೋಕದಲ್ಲಿ ದೇವೇಂದ್ರನ ಸಾಕು ಮಕ್ಕಳಾಗಿದ್ದೇವೆ. ಈ ವಸಂತೋತ್ಸವದ ಸಭೆಯನ್ನು ಉಣ್ಣಲು ಇತ್ತ ಕಡೆಗೆ ಬಂದಿರುವೆವು. ತಾರಕಾರಿಯಾದಂತಹ ನಿನ್ನನ್ನು ಕಂಡದ್ದು ನಮ್ಮ ಪರಮ ಸೌಭಾಗ್ಯವೆಂದೆನಿಸುವೆವು. ನಾವಿನ್ನು ಹೊರಡಲುವಾಗುತ್ತಿದೆ. ಕಲ್ಯಾಣಿಯರೇ, ಏನು ನಿಮ್ಮ ರೂಪವೆನ್ನುವುದು ನನ್ನ ಮನಸ್ಸನ್ನು ಆಕರ್ಷಿಸಿತು. ಹೌದೇ? ನನ್ನ ಕೈ ಹಿಡಿದು ನನ್ನ ಬಾಲ ಸಂಗಾತಿಗಳಾಗಿ ಬರುವಿರ. ದೇವಸೇನೆಗೊಡೆಯರಾದಂತಹ ನೀನು ಮನ್ಮಥನಿಗೆ ಸೋತೆ ಏನು? ನಿನ್ನನ್ನು ವರಿಸುವುದಕ್ಕೆ ನಮಗೂ ಮನವಿದೆ. ದೇವೇಂದ್ರನ ಸಾಕು ಮಕ್ಕಳಾಗಿದ್ದೇನೆ. ಆತ ಒಪ್ಪಿದನು ಎಂದಾದ್ರೆ ನಮಗೂ ವರಿಸುವುದಕ್ಕೆ ಸಿದ್ಧ. ಹೌದೇ? ಹೋಗಿ ಬರ್ತೇನೆ. ಮನಸ್ಸಿನ ಮಾತನ್ನು ಹೇಳಿ ಹೋಗಿಯೇ ಬಿಟ್ಟಾರಲ್ಲ, ಇದೇನು ಮಾಡು? ಕಾಣುತ್ತಿರುವುದು ಕಲ್ಪವೃಕ್ಷವಲ್ಲವೇ? ಕಲ್ಪಿಸಿದ್ದನ್ನು ಕಲ್ಪಿಸುವಂತಹ ಸುರವೃಕ್ಷವಿದು. ಸರಿ, ಇದರ ಬುಡದಲ್ಲೇ ಕುಳಿತು ದೇವಸೇನೆ ದೈತ್ಯ ಸೇನೆಯರೇ ನನ್ನ ಬಾಲ ಸಂಗಾತಿಗರಾಗಲೆಂದು ಪ್ರಾರ್ಥಿಸುತ್ತೇನಂತೆ.
ಸುತನಾದಂತಹ ಬಾಣುಕೋಪ ಎಂಬಂತಹ ದಾನವ ನಮ್ಮ ಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದಾನಂತೆ. ತಡ ಮಾಡುವುದಲ್ಲ, ಹೋರಾಟಕ್ಕಾಗಿ ನನ್ನ ಅಯ್ಯನಿಗೆ ಮದುವೆ ಮಾಡುವುದಕ್ಕಾಗಿ ಬಂದವನಿದ್ದೇನೆ. ಬಂದವನು ಸಾಮಾನ್ಯವಲ್ಲ, ದೈತ್ಯ ನಾಯಕ ಪುತ್ರ. ಎನ್ನ ಮಾತೆಯನ್ನು ಬಯಸಿ ಬಂದಂತಹ ನಿನ್ನನ್ನು ಅಂತಗ ನಾಲಕ್ಕೆ ಶಚಿ ದೇವಲೋಕದಲ್ಲಿ ಕಾಣಿಸುತ್ತಿಲ್ಲ. ಶಚಿ ಇಲ್ಲವೇ? ಈತನನ್ನು ಎಳೆದು ಹೊರಗೆ ತಳ್ತಾರೆ. ಪಾಲಿಸು ಶಿವಶಂಕರ ಗಿರಿಜಾಲೋಲ. ದೇವ, ನೀನೇ ರಕ್ಷಿಸು. ದುರುಳನಾದ ಶೂರಪದ್ಮನು ನನ್ನ ಸತಿಯಾದ ಶಚಿಯನ್ನ ಬಯಸಿದ್ದಾನೆ. ಪ್ರಭು, ಜಯಂತನನ್ನು ಶೂರಪದ್ಮನ ಸುತನಾಗಿರುವಂತಹ ಪಾನುಗೋಪ ಸೆರೆ ಹಿಡಿದಿದ್ದಾನೆ. ರಕ್ಷಿಸು, ರಕ್ಷಿಸು. ದೇವೇಂದ್ರ, ನಿನಗೆ ಬಂದಂತಹ ಕಷ್ಟದ ದಿನಗಳನ್ನು ನಾನೂ ದೂರೀಕರಿಸುತ್ತೇನೆ. ಮಗನೇ ಕಾರ್ತಿಕೇಯ, ಬಂದನು ಬೇಷಣ ಕಂಠನು ಶೋಭನ ಕಾರ್ತಿಕೇಯ. ಮಗನೇ ಕಾರ್ತಿಕೇಯ, ಶರದಿಯ ಮಧ್ಯೆ ವಿಶಿಷ್ಟ ನಗರಿಯಾದ ಮಹೇಂದ್ರಾಚಲದಲ್ಲಿರುವ ಶೂರಪದ್ಮನ ಉಪಟಳ ಅಧಿಕವಾಗುತ್ತಾ ಇದೆ. ಅವನನ್ನು ಕೊಂದು ಲೋಕ ಕ್ಷೇಮವನ್ನು ಮಾಡು ಮಗನೇ. ಆಗಲಿ.
ಏನು ಸರಿ ಹೇಳು. ಒಂದು ಸಾದಲ್ಲಿ ಈಗೆಲ್ಲವೂ ಒಂದಕ್ಷರದಲ್ಲೇ ಆಗುವುದು. ಏನು ಬಂದ ವಿಚಾರ ಹೇಳು. ಏನು ಇದಕ್ಕೆ ಬೇಡ ಅಂತ ಆಗುದಿಲ್ಲ. ಹಾಗೆ ಯಾಕೋ ನೀನು ಮಾಡುವಂತ ಕರ್ತವ್ಯದಲ್ಲಿ ಏನಾದರೂ ಅಡ್ಡಿ ಆಯ್ತಾ? ನಾನು ನಿಷ್ಠೆಯಿಂದ ಕೆಲಸ ಮಾಡುವ ಅಂತ ನಿಮಗೆ ಗೊತ್ತುಂಟಲ್ಲ ಬುದ್ಧಿ. ಹುಚ್ಚ ನಿಷ್ಠೆ ಅದು. ಅದೇ ಬುದ್ಧಿ ನಿಷ್ಠೆ. ನಿನ್ನಿಂದ ಆಗುವುದಕ್ಕಿಲ್ಲ ಬಿಡು. ನಾನು ನಿಷ್ಠೆಯಿಂದ ಕಾರ್ಯನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ನಾನು ಈ ಸಲ ರಾಜೀನಾಮೆ ನೀಡ್ತಾ ಇದ್ದೇನೆ. ನೀವು ಇದನ್ನು ಅಂಗೀಕರಿಸಬೇಕು. ಹಾಗೆಲ್ಲ ನೀವು ಹೇಳಿದ ಹಾಗೆ ರಾಜೀನಾಮೆ ಅಂಗೀಕಾರವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಸಮರ್ಥವಾದಂತಹ ಕಾರಣವಿದ್ದರೆ ನೋಡೋಣ. ನಾನು ನಿಮ್ಮ ನೇಮದಂತೆ ಕಾವಲಿರುವ ಸಂದರ್ಭ ಬುದ್ಧಿ ಆಗ ಬಂದ್ರಲ್ಲ. ಯಾರು ಬಂದರು? ಚಂಬಾರಿ ಬಂದ, ಏಮೆ ದೇವರ ಕಳ್ಳರು ಎಲ್ಲರೂ ಬಂದದ್ದು ಬುದ್ಧಿ. ಬಂದನ ಆತನನ್ನೇ ಕಾಯುತ್ತಾ ಇದ್ದವ ನಾನು. ಬಿಡಿ ಬುದ್ಧಿ. ಯಾಕೆ? ಅವರೊಟ್ಟಿಗೆ ಇನ್ನೊಬ್ಬ ಬಂದಿದ್ದಾನೆ. ಯಾರು? ಅವ ತರಕಾರಿ ಸುರೇಶ್ ನಾಯಕ. ತರಕಾರಿ ಸುರಸೇನ ನಾಯಕನಿರಬೇಕು. ಅವಡಿ ಬುದ್ಧಿ ಸಡನ್ ಷಡೋಡನ. ಅದೇ ಬುದ್ಧಿ. ಸೆರೆಯಲ್ಲಿಟ್ಟಿರುವ ದೇವೇಂದ್ರನ ಮಗನನ್ನು ನೀವು ಬಿಟ್ಟು ಕೊಡಬೇಕು. ಇಲ್ಲವಾದರೆ ನಿಮ್ಮನ್ನು ಕೊಂದು ಕಳಿತಾರೆ. ಆ ದೇವೇಂದ್ರನ ಜೊತೆ ಬಂದವ ಯಾರೇ ಆಗಲಿ ಈ ಶೂರಪದ್ಮನಿಗೆ ನಗಣ್ಯ. ಈ ಕೂಡಲೇ ಸಮರಕ್ಕೆ ಸೇನ ಸಿದ್ಧವಾಗಲಿ. ಸುರಸೇನಾಧಿಪತಿಯಾದಂತಹ ಕಾರ್ತಿಕೇಯನಲ್ಲಿ ನಿನ್ನ ಕಲಹವೇ ಒಳಿತಲ್ಲ ಜನಕ. ಯಾಕೋ? ಕಾರ್ತಿಕೇಯನಲ್ಲಿ ಹೋರಾಟವನ್ನು ಮಾಡಿ ಜಯವನ್ನು ಸಂಪಾದಿಸಬಹುದು ಎನ್ನುವ ಹಾಗೆ ತಿಳಿದುಕೊಂಡರೆ ಅಂತಹ ಭ್ರಮಾಪಂಜರದಿಂದ ಹೊರಬನ್ನಿ. ಯಾಕೆ? ಲೌಕಿಕವಾದಂತಹ ಶಕ್ತಿಯಿಂದ ಅಲೌಕಿಕವಾದಂತಹ ಶಕ್ತಿಯನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಹೇಳಿ? ಕಾರ್ತಿಕೇಯ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಮುಕ್ತಿದಾಯಕನಾಗಿದ್ದಾನೆ. ಪಾರಮಾರ್ಥಿಕವಾದಂತಹ ಅರ್ಥಾತ್ ಮೋಕ್ಷವನ್ನು ನೀಡಬಲ್ಲ ಸುಬ್ರಹ್ಮಣ್ಯನೇ ಆತ. ಹಾಗಾಗಿ ಇಷ್ಟರ ತನಕ ಮಾಡಿದ್ದೆಲ್ಲ ತಪ್ಪಾಯಿತು ಎಂದು ಒಪ್ಪಿಕೊಂಡರೆ ಸುಖದಿಂದ ಬಾಳಬಹುದು. ಇಲ್ಲವಾದರೆ ಸರ್ವನಾಶ.
ಗಂಟುಗಳಿ ಅಡಿದಿದಂತ ಈ ಪದ್ಮಾಕಿನ ಮುಂದೆ ನಗೆಗೇಡಲ ಮಾತುಗಳನ್ನು ಆಡಿದೆ. ಹೊರಡದ ಬಯಡಿನಾಗಿದ್ದರೆ ಮನೆಯ ಮೂಲೆಯಲ್ಲಿ ಬಿದ್ದುಕೊಂಡ್ರಾಡ ಹೇಳಿ. ಮಾತನ್ನು ಬಿಡು, ರಣಕ್ಕೆ ರಣವೀಳ್ಯ. ಹೋಗಿ ಬಾ ಮಗನೇ, ನಿನಗೆ ಶುಭವಾಗಲಿ. ಯುದ್ಧಕ್ಕಾಗಿ ಬಂದೆಯ, ನಿನಗೆ ಯುದ್ಧ ತರವಲ್ಲ. ನೀನು ಬಿಡು, ತಂದೆಯನ್ನು ಮೊದಲು ನಿನ್ನನ್ನು ಕೊಂದು ನಂತರ ಸಚಿಯನ್ನು ವರಿಸುವುದಕ್ಕಾಗಿ ತಂದೆಯನ್ನು ಕಳುಹಿಸುತ್ತೇನೆ.
ಸಾಗಿಸುವುದಕ್ಕಾಗಿ ಬಂದವ ಈಶ್ವರ ಪುತ್ರ ಕಾಶಿಗೋಡು. ಗೆಲವ ಕಾಣದೆ ಯಾಮಿನಿ ದುಃಖಯುತ ಬಲಿ ಹಳೆದು ಆಯದಿ ಕಲಗವೆ ಸಗಲು ತೋರಿದ ವಿಶ್ವರೂಪದ ಕಳಗೆ ಲೀಲೆಯಲ್ಲಿ ನಾನೆನ್ನುವುದನ್ನು ತೋರಿಸಬೇಕಾಗಿದೆ. ಹಾಗಾಗಿ ವಿಶ್ವ ವಿರಾಟ ರೂಪವನ್ನು ಅನಿತರುಳ ಪದ್ಮನದಲ್ಲಿಗೆ ಕೇತುದಾಡ ವಿಕ್ಕಡಿಯಾಗಿ ತನುಜ ಅಪಶಕುನವೆನುದ ವನದಲ್ಲಿ ನಿರ್ಧರಿಸಿ ತಲ್ಲಡಿಸಿ ಮನದೊಳು ಈತನಲ್ಲಿ ಹೋರಾಡುತ್ತಾ ಇರುವಂತಹ ಕಾಲದಲ್ಲಿ ಏನಿದು ಪ್ರಕಾಶಮಾನ ಈತನು ಬಾಲಕನೇ ಅಲ್ಲವೇ ಅಲ್ಲ. ಈತನಲ್ಲಿ ದೇವಾನು ದೇವತೆಗಳನ್ನು ಕಾಣುತ್ತಾ ಇದ್ದೇನೆ, ಸೂರ್ಯ ಚಂದ್ರನನ್ನು ನಾನು ಕಾಣುತ್ತಾ ಇದ್ದೇನೆ. ಓ ದೇವರ ದೇವ ಶರಣು ಶರಣು ಶರಣು. ವಿಶ್ವರೂಪವನ್ನು ತಾಳಿದ ಕ್ಷಣವೇ ದುರುಳ ಶರಣು ಹೊಂದಿದವನಿದ್ದಾನೆ. ಹಾಗಾದರೆ ಹೀಗಲ್ಲ, ನಿಜ ರೂಪವನ್ನು ತಾಳಿ ದುರುಳರ ನಾಶದಿಂದಾಗಿ ಲೋಕ ಕಲ್ಯಾಣವಾಯಿತು, ನಿನಗೆ ನೆಮ್ಮದಿ ಆಯಿತೆ. ಆದರೆ ಒಂದು ಕೋರಿಕೆ, ಏನು? ನಿನ್ನ ಸಾಕು ಮಕ್ಕಳಾದಂತಹ ದೇವಸೇನೆ ದೈತ್ಯ ಸೇನೆಯರನ್ನು ಮನಸಾರೆ ಇಚ್ಛಿಸಿದವ ನಾನು ವಿವಾಹ ಮಾಡಿಕೊಡುವೆ. ದೇವಸುತನಾದ ನೀವೇ ಹೇಳಿದ ಮೇಲೆ ಇಲ್ಲ ಎನ್ನಲುಂಟೆ. ಶುಭ ಮುಹೂರ್ತದಲ್ಲಿ ಕಾರ್ತಿಕೇಯ ಕಲ್ಯಾಣವಾಗಲಿ. ದೇವೇಂದ್ರ, ದೇವ ದೇವಗುರು ನಿರ್ಣಯಿಸಿದಂತಹ ಈ ಶುಭ ಮುಹೂರ್ತದಲ್ಲಿ ಕಾರ್ತಿಕೇಯ ಕಲ್ಯಾಣ ನಡೆಯಲಿ. ಭುವನಕ್ಕೆ ಮಂಗಲವೆನಿಸುವ ಸೊಬಗಲಿ ಕವಿಯತು ಮದುವೆಯ ಮಾಧುರ್ಯ ರವಿ ಶಶಿ ತೇಜದ ವನಿತೆಯ ದೇವರು ಶಿವ ಶಿವ ಚಂದನ ಸೌಂದರ್ಯ ಕಾರ್ತಿಕೇಯ ಕಲ್ಯಾಣ ಶಿವ ಕೀರ್ತಿ ತೇಜನ ಕಲ್ಯಾಣ ಕಾರ್ತಿಕೇಯ ಕಲ್ಯಾಣ ಶಿವ ಕೀರ್ತಿ ತೇಜನ ಕಲ್ಯಾಣ ಮತ್ತೊಂದು ಮಂಗಲೋ ಈ ತಂಡದ ಅದ್ಭುತ ಪ್ರದರ್ಶನಕ್ಕಾಗಿ ತಂಡದ ಸರ್ವ ಕಲಾವಿದರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ತೀರ್ಪುಗಾರರ ಗಮನಕ್ಕೆ ಸನಾತನ ಯಕ್ಷಾಲಯ ತಂಡ ತೆಗೆದುಕೊಂಡ ಸಮಯ 44 ನಿಮಿಷ 49 ಸೆಕೆಂಡುಗಳು. 44 ನಿಮಿಷ 49 ಸೆಕೆಂಡುಗಳು. ತಂಡದ ಮುಖ್ಯಸ್ಥರು ಹಾಗೂ ನಿರ್ದೇಶಕರು ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಈಗ ವಾಚಿಕ ವಿಭಾಗದ ಪ್ರಶ್ನೆಗಳಿಗಾಗಿ ಸಮಯ. ಅಭಿನಂದನೆಗಳು, ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದೀರಿ. ಪ್ರಾಯಶಃ ರಾಕೇಶ್ ರೈ ಅಡ್ಕ ಅವರು ಒಳ್ಳೆಯ ಯಕ್ಷಗುರು ನಿರ್ದೇಶಕರು, ಅದು ಅಭಿನಂದಿಸಬೇಕಾದದ್ದು. ಪರಂಪರೆ ಮತ್ತು ಪೂರ್ವಸೂರಿಗಳು ಹಾಕಿಕೊಟ್ಟ ದಾರಿಯ ಮಧ್ಯದಲ್ಲಿ ಇವತ್ತಿನ ಪ್ರಚಲಿತ ಯಕ್ಷಗಾನದ ಜನರಂಜನೆಗೆ ಬೇಕಾದ ಒಂದಷ್ಟು ವಸ್ತು ವಿಷಯಗಳನ್ನು ಕೂಡ ಬೆರೆಸಬಹುದಾದ ಸಾಧ್ಯತೆಗಳನ್ನು ಬಹು ವಿಸ್ತಾರವಾಗಿ ತೋರಿಸಿಕೊಟ್ಟಿದ್ದಾರೆ. ಪ್ರಾರಂಭದ ಶಿವತಾಂಡವದಿಂದ ತೊಡಗಿ ಬೇರೆ ಬೇರೆ ಶೃಂಗಾರಸದ ಪದ್ಯಗಳಲ್ಲಿರಬಹುದು ಇತ್ಯಾದಿಗಳಲ್ಲಿ ಇವತ್ತಿನ ಪ್ರಚಲಿತ ಯಕ್ಷಗಾನದ ಯಾವ ದಾರಿ ಇದೆಯೋ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸೇರಿಸ್ತಾ ಜನಾಕರ್ಷಣೆಗೆ ಬೇಕಾದ ಜನರಂಜನೆಗೆ ಬೇಕಾದಂತಹ ಒಂದು ಮಿತಿಯಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನೋದು ಪ್ರದರ್ಶನದಿಂದ ಪಕ್ವವಾಗುತ್ತದೆ.
ಪರಂಪರೆಯ ಬಹಳಷ್ಟು ಅಂಶಗಳನ್ನು ಕೂಡ ಗಮನೀಯವಾಗಿ ಸೇರಿಸಿಕೊಂಡದ್ದನ್ನು ಅಭಿನಂದಿಸಬೇಕಾಗುತ್ತದೆ. ಬಣ್ಣದ ವೇಷ ಇರಬಹುದು, ಹಸಿ ಬಣ್ಣದ ವೇಷ ಇರಬಹುದು, ಇತ್ಯಾದಿಗಳನ್ನು ರಕ್ತಬೀಜನಂಥ ವೇಷಗಳನ್ನು ಕೂಡ ರಂಗಕ್ಕೆ ತರುವ ಹಾಗೆಯೇ ಯುದ್ಧ ಕುಣಿತ ಇತ್ಯಾದಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಭಾಳ ಚೆನ್ನಾಗಿ, ಅದರಲ್ಲಿಯೂ 2 ಸ್ತ್ರೀ ವೇಷಗಳು ಒಟ್ಟಾಗಿ ಶೃಂಗಾರದ ಪ್ರಸ್ತುತಿ ಆಗುವಾಗ ಹೆಜ್ಜೆ ಆಂಗಿಕ ಅಭಿನಯ ಕೂಡ ಇಬ್ಬರದ್ದು ಪ್ರತಿಮೆ ಆಗಿರಬೇಕು ಪರಸ್ಪರ ಅನ್ನೋ ಹಾಗೆ ಅಷ್ಟು ಸಮರ್ಪಕವಾಗಿ ಒಂದು ನಿರ್ದೇಶನವನ್ನು ಮಾಡಿದ್ದಾರೆ. ಅದನ್ನು ತೀರ್ಪುಗಾರರ ಪರವಾಗಿ ಅಭಿನಂದಿಸ್ತಾ ವಾಚಿಕ ವಿಭಾಗದ 2 ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಪ್ರಸಂಗದ ಶೀರ್ಷಿಕೆಯೇ ಕಾರ್ತಿಕೇಯ ಕಲ್ಯಾಣ ಅಂತ. ಶಿವಗಿರಿಜೆಯ ಸಂಜಾತನಾಗಿ ಷಣ್ಮುಖ ಹುಟ್ಟಿದ ಪ್ರಕರಣವನ್ನು ನೀವು ಸೂಚ್ಯವಾಗಿ ಪ್ರಾರಂಭದಲ್ಲಿ ತೋರಿಸಿ ಅಲ್ಲಿಂದ ಬೆಳೆದ ಕಾರ್ತಿಕೇಯನ ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋದ್ರಿ. ಪ್ರಸಂಗದ ಆಶಯದ ಹಾಗೆ ಹುಟ್ಟುವಲ್ಲಿ ಗಂಗೆ ಧರಿಸಿದ್ದಿರಬಹುದು ಇತ್ಯಾದಿಗಳನ್ನು ಸೂಚ್ಯವಾಗಿ ಶಿವನೇ ಹೇಳಿ ಪ್ರಸಂಗದ ಪೀಠಿಕೆಯನ್ನು ಸಮರ್ಪಕವಾಗಿ ಕೊಟ್ಟಿದ್ದೀರಿ. ನನ್ನ ಪ್ರಶ್ನೆ, ಕಾರ್ತಿಕೇಯ ಕಲ್ಯಾಣ ಅಂತ ಶೀರ್ಷಿಕೆ ಇರುವುದು, ಷಣ್ಮುಖ ಶಿವಸುಕುಮಾರನಾದಂತಹ ಶಿವಕುಮಾರನಿಗೆ ಕಾರ್ತಿಕೇಯ ಅನ್ನುವ ಹೆಸರು ಯಾಕೆ ಬಂತು ಅಂತ? ಕಾರ್ತಿಕೇಯ ಹುಟ್ಟಿದ ಕೂಡಲೇ ಋಷಿಪತ್ನಿಯರಾದ 6 ಮಂದಿ ಋಷಿಪತ್ನಿಯರು ಏಕಕಾಲದಲ್ಲಿ ಸ್ತನ್ಯಪಾನವನ್ನು ಮಾಡಿದ ಮೂಲಕ ಕಾರ್ತಿಕೇಯನಿಗೆ 6 ಮುಖಗಳು ಒಮ್ಮೆಲೆ ಹುಟ್ಟಿಕೊಂಡವು. ಹಾಗಿದ್ದಾಗ ಆ ಋಷಿಪತ್ನಿಯರು ತಂದು ಮಗುವನ್ನು ಶಿವಗಿರಿಜೆಯರಿಗೆ ನೀಡಿದಾಗ ಗಿರಿಜೆಯು ಮುಖ್ಯವಾಗಿ ಶಿವನ ಅನುಜ್ಞೆಯಂತೆ ಆ ಋಷಿಪತ್ನಿಯರ ಶಾಪ ವಿಮೋಚನೆಯಾಗಿ ಕೃತ್ತಿಕಾ ನಕ್ಷತ್ರ ಅಭಿಮಾನಿ ದೇವತೆಗಳಾಗಿ ಎನ್ನುವ ಹಾಗೆ ಹರಸ್ತಾಳೆ. ಆ ಕೃತ್ತಿಕಾ ನಕ್ಷತ್ರದ ಅಭಿಮಾನಿ ದೇವತೆಗಳಾದ ಆ ಮಾತೆಯರ ಸ್ತನ್ಯಪಾನವನ್ನು ಮಾಡಿದ ಮೂಲಕ ಕಾರ್ತಿಕೇಯ ಎಂಬ ಹೆಸರು. ಕೃತ್ತಿಕಾ ನಕ್ಷತ್ರದ ಅಭಿಮಾನಿ ದೇವತೆಗಳಾದ ಸ್ತ್ರೀಯರು ಸ್ತನ್ಯಪಾನ ಮಾಡಿಸಿದ ಮೂಲಕ ಕಾರ್ತಿಕೇಯ ಎನ್ನುವ ಹೆಸರನ್ನು ಸುಬ್ರಹ್ಮಣ್ಯನಿಗೆ ನೀಡಿದ್ದಾರೆ. ಸಮರ್ಪಕವಾದ ಉತ್ತರ, ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಿ. ಕೃತ್ತಿಕಾ ನಕ್ಷತ್ರದ ಅಧಿಷ್ಠಾತೃ ದೇವತೆಯಾಗಿ ಕಾರ್ತಿಕೇಯನನ್ನು ಶಾಸ್ತ್ರಗಳು ನೆಲೆಗೊಳಿಸ್ತದೆ. ಹಾಗೆಯೇ ಅಗ್ನಿ ಪರೀಕ್ಷೆಯನ್ನು ಮಾಡಬೇಕು ಅಂತ ಸಪ್ತರ್ಷಿಗಳ ಸತಿಯನ್ನು ಪರೀಕ್ಷಿಸುವುದಕ್ಕೆ ಹೊರಟಾಗ ವಸಿಷ್ಠ ಅರುಂಧತಿಯನ್ನು ಉಳಿದೆಲ್ಲರ ಸತಿಯರಲ್ಲಿ ಚಾಂಚಲ್ಯ ಕಂಡಿತು ಎಂಬ ಕಾರಣದಿಂದಾಗಿ ಅವರಿಗೊಂದು ಶಾಪ ವಿಮೋಚನೆಯ ಪ್ರಕರಣ ಬಹಳ ಸೂಚ್ಯವಾಗಿ ಕೊಟ್ಟಿದ್ದೀರಿ. 2ನೆಯ ಪ್ರಶ್ನೆ ಪ್ರಸಂಗಕ್ಕೆ ಸಂಬಂಧಿಸಿದ್ದು, ಪ್ರಸಂಗ ಪಠ್ಯವನ್ನು ಆಧರಿಸಿಕೊಂಡಂಥ ಒಂದು ಪ್ರಶ್ನೆ. ಪ್ರಸಂಗದಲ್ಲಿ ಪಾಲ್ಗೊಳ್ಳುವಂತಹ ನಿಮಗೆ ಪೂರ್ಣ ಪ್ರಸಂಗದ ಜ್ಞಾನ ಇರಬೇಕು ಅನ್ನೋದನ್ನು ಗಮನಿಸ್ತಾ ಇರುವುದು. ಯಾಕಂದರೆ ಪೂರ್ವಸೂರಿಗಳಾಗಿ ಇವತ್ತು ನಿತ್ತವರು ಬಟ್ಟಿಕೆರೆ ಪುರುಷೋತ್ತಮ ಪುಂಜರು ಅತ್ಯದ್ಭುತವಾದಂತಹ ಪ್ರಸಂಗಕರ್ತರು. ಅವರ ಕೃತಶಕ್ತಿ, ಅವರ ಕವಿಕಲ್ಪನೆಗೆ ನಾವು ನಿತ್ಯವೂ ಪ್ರಾತಸ್ಮರಣೀಯರಾಗಬೇಕಾದಂತಹ ಒಂದು ಯಕ್ಷ ವಾಣ್ಮಯ ಲೋಕಕ್ಕೆ ಅನರ್ಘ್ಯ ರತ್ನಗಳನ್ನು, ಅನರ್ಘ್ಯ ಕೃತಿಗಳನ್ನು ಮಾತ್ರ ಕೊಟ್ಟದ್ದಲ್ಲ, ಪ್ರಾಯಶಃ ಅವರು ಕೊಟ್ಟಂತಹ ಸಾಹಿತ್ಯ ಇವತ್ತಿನ ಸಾಹಿತ್ಯವನ್ನು ಅಭ್ಯಾಸ ಮಾಡುವಂತಹ ಸ್ನಾತಕೋತ್ತರ ಪದವಿ ಅಭ್ಯಾಸಿಗಳಿಗೆ ಅನುಯೋಗ್ಯವಾದಂತಹ ಒಂದು ಸಾಹಿತ್ಯದ ಕೃತಿಯಾಗಬಲ್ಲಂತಹ ಮೇರು ಕೃತಿಗಳನ್ನು ಸಮರ್ಪಕವಾಗಿ ಕೊಟ್ಟವರು. ಅಂತಹ ಪ್ರಾತಸ್ಮರಣೀಯರು. ಯಕ್ಷಗಾನದ ಎಲ್ಲ ಆಳಂಗಗಳು ಪ್ರತಿ ಪ್ರಸಂಗದಲ್ಲಿ ಬರಬೇಕು ಅನ್ನುವ ಆಶಯದಿಂದ ನೀತಿಯನ್ನು ಹೇಳುವಂತಹ ಹಿರಣ್ಯಕನ ಪಾತ್ರವನ್ನು ಆ ಕಾರಣಕ್ಕಾಗಿ ಅವರು ಸೇರಿಸಿಕೊಳ್ತಾರೆ. ಅದು ಮೂಲದಲ್ಲಿ ಉಂಟೋ ಇಲ್ಲೋ ಅನ್ನೋದಕ್ಕಿಂತಲೂ ಕವಿ ಕಲ್ಪನೆಯಲ್ಲಿ ಒಂದು ರಕ್ತಬೀಜನಂತಹ ಒಂದು ಪಾತ್ರ ಈ ಪ್ರಸಂಗದಲ್ಲಿ ಬರಬೇಕು ಅನ್ನೋದು ಕವಿಯ ಸದಾಶಯ. ಅದರಿಂದ ಆ ಪ್ರಸಂಗ ಪಠ್ಯವನ್ನು ಆಧರಿಸಿದ ಪ್ರಶ್ನೆ, ಶೂರಪದ್ಮಾಸುರ ಯುದ್ಧಕ್ಕೆ ಹೊರಡುವಾಗ ನೇರವಾಗಿ ಯುದ್ಧಕ್ಕೆ ಹೋಗುವುದಿಲ್ಲ. ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ಶೂರಪದ್ಮಾಸುರನನ್ನು ತಡೆದು ನೀತಿಯನ್ನು ಹೇಳುವುದು ಹಿರಣ್ಯಕ ಮಾತ್ರ ಅಲ್ಲ, ಇನ್ನೊಂದು ಪಾತ್ರವೂ ಆ ಕೆಲಸವನ್ನು ಮಾಡುತ್ತದೆ. ಆ ಪಾತ್ರ ಯಾವುದು, ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಬಹುದಾ? ಶೂರಪದ್ಮಾಸುರನಿಗೆ ಹಿರಣ್ಯಕ ನೀತಿಯನ್ನು ಹೇಳಿ ಅವನು ಕೇಳದೇ ಇದ್ದಾಗ ರಣವೀಳ್ಯವನ್ನು ಪಡೆದು ಹಿರಣ್ಯಕ ಹೋದ ಕೂಡಲೇ ಹಿರಣ್ಯಕ ನೇರವಾಗಿ ರಣರಂಗಕ್ಕೆ ಹೋಗುವುದಿಲ್ಲ. ಅವನು ಆತನ ತಾಯಿಯಾದ ಪದ್ಮಕೋಮಲಿಯಲ್ಲಿಗೆ ಹೋಗುತ್ತಾನೆ. ಅಲ್ಲಿ ಅವಳಿಗೂ ತಿಳಿ ಹೇಳಿ ತಂದೆಯ ಅಪ್ಪಣೆ ಹೀಗಾಗಿದೆ ಎಂದು ಮತ್ತೆ ರಣರಂಗಕ್ಕೆ ಹೋಗುತ್ತಾನೆ. ಶೂರಪದ್ಮ ಈ ವಾರ್ತೆಯನ್ನು ಕೇಳಿ ಉದ್ವೇಗಗೊಂಡು ರಣರಂಗಕ್ಕೆ ಧಾವಿಸಿ ಹೋಗುವ ವೇಳೆಯಲ್ಲಿ ಪದ್ಮಕೋಮಲೆ ಮತ್ತೆ ಬಂದು ಪತಿಗೆ ನುಡಿಯನ್ನು ಹೇಳುತ್ತಾಳೆ, ನೀತಿಯ ಮಾತುಗಳನ್ನು ಹೇಳುತ್ತಾಳೆ. ಹಿರಣ್ಯಕ್ಕೆ ಹೇಳಿದಂತೆ ಸುಬ್ರಹ್ಮಣ್ಯ ಮುಕ್ತಿದಾಯಕನಿದ್ದಾನೆ, ಆತನ ಮುಂದೆ ಶಕ್ತಿ ಪ್ರದರ್ಶನ ನಡೆಯುವುದಿಲ್ಲ ಎನ್ನುವ ಹಾಗೆ ಪದ್ಮಕೋಮಲೆ ಶೂರಪದ್ಮನ ಪತ್ನಿಯಾದವಳು ಬಂದು ತಿಳಿ ಹೇಳುತ್ತಾಳೆ. ಆದರೆ ಶೂರಪದ್ಮ ಆತನ ಮೌಢ್ಯ, ಆತನ ಅರಿಷಡ್ವರ್ಗಗಳಿಂದ ಪ್ರಮತ್ತನಾಗಿ ಅವಳ ಮಾತನ್ನು ಧಿಕ್ಕರಿಸಿ ರಣರಂಗಕ್ಕೆ ಬರ್ತಾನೆ. ಇಲ್ಲಿ ಷಣ್ಮುಖನೊಂದಿಗೆ ಯುದ್ಧವನ್ನು ಮಾಡುವಾಗ ಆತನ ವಿರಾಟ ರೂಪವನ್ನು ಕಂಡು ಅವರೆಲ್ಲರ ಮಾತುಗಳನ್ನು ಮತ್ತೆ ಮರುಕಳಿಸಿ ಶರಣು ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ. ಹಾಗೆ ಪದ್ಮಕೋಮಲೆ ಬಂದು ತಡೆಯುತ್ತಾಳೆ. ಅವಳ ಮಾತನ್ನು ಅವನು ಧಿಕ್ಕರಿಸಿ ಬಂದು ಯುದ್ಧ ರಂಗಕ್ಕೆ ಬರುತ್ತಾನೆ. ಅತ್ಯಂತ ಸಮರ್ಪಕವಾದಂಥ ಉತ್ತರ. ಪ್ರಸಂಗದಲ್ಲಿ ತೊಡಗಿಸಿಕೊಳ್ಳಬೇಕಾದಂತಹ ಪ್ರತಿಯೊಬ್ಬನಿಗೂ ಪ್ರಸಂಗದ ಪೂರ್ಣ ಪಾಠದ ಅರಿವಿರಬೇಕು, ಪಠ್ಯದ ಅರಿವಿರಬೇಕು ಅನ್ನೋ ಕಾರಣಕ್ಕೆ
ಪ್ರಶಂಸನೀಯವಾದದ್ದು. ನಿಮಗೆ ನಿರ್ದೇಶನ ಒಳ್ಳೆಯದು ಸಿಕ್ಕಿದೆ ಅನ್ನೋದಕ್ಕೆ ಒಂದು ಆದರ್ಶವಾದದ್ದು ಪದ್ಮಕೋಮಲೆಯ ಭಾಗದ ಪದ್ಯದ ಸಾಲುಗಳನ್ನು ಕೂಡ, ಶಕ್ತಿದಾಯಕನಲ್ಲ ಈತ ಮುಕ್ತಿದಾಯಕನೆನ್ನುವಂತಹ ಪದ್ಯದ ಒಂದು ಸೊಲ್ಲನ್ನು ಕೂಡ ನೀವು ಆಧರಿಸಿ ಇಟ್ಟುಕೊಂಡಂತಹ ಇದರಿಂದ ಪೂರ್ಣ ಪಾಠದ ಅರಿವಿದೆ ಅನ್ನೋದು ನಮಗೆ ಸಾಂಕೇತಿಕವಾಗಿ ತಿಳಿಯುತ್ತದೆ. ಆದ್ದರಿಂದ ಒಂದು ಪ್ರಶಂಸನೀಯನಾದಂತಹ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಿ. ಒಳ್ಳೆಯ ಪ್ರದರ್ಶನ, ಒಳ್ಳೆಯದಾಗಿ. ಧನ್ಯವಾದ.